श्रीविघ्नेश्वराय नमः। ओम प्रातरग्नं प्रातरन्द्रं भवामहे प्रातर्मित्रामृणां प्रातरश्विना प्रातर्धनं पोषणं ब्रह्मणस्पतिं प्रातस्सोममुदरुद्रगुं भवेम वयं पुत्रमतेर्योनिधत्ता आभ्रकृत्यं मन्यमानस्परस्थिता राजानित्यं भगं भक्ष्येत्याः भगप्रणे भगसत्यराजः भगेमान्धियमुदमुदन्नः भगप्रणोजनजगोभिरश्वयैः भगप्रवर्गत्वन्तस्याम उतेनामे भगवन्तस्याम उतप्रविद्वोक्तमध्ये गह्नाम् उतोदितामघमन्सौर्यस्य वयं देवानां समतोऽस्याम भग एव भगवान् अस्तु देवाः तेन वयं भगवन्तस्याम तं त्वामगसर्वैद्योऽहविजन्नः प्रथमिवाश्वावादिन आवहन्तो अश्वावतेर्गोमतेर्नवशासः वीरवतेस्त्रवक्षन्तु भद्राः मृतद्दुहाना विश्वप्रदेनाः योजं पादस्वस्तिभिस्सदानः भास्यदेवतायै नमः। ॐ महादेव्यै विद्महे विष्णुपत्नीकधीमहि तन्नो लक्ष्मीः प्रचोदयात्। प्रजाप्त्यात्मन्तरायाय सर्वस्तोमोदिरात्मनुब्रह्मर्भवते सर्वस्यापते सर्वस्त्रित्ते सर्वदेवतेनाप्नोति सर्वं जयति यो वेदानोस्वरं भोक्तो वेदान्ते च प्रतिष्ठितः तस्य प्रकृतिलेखस्य च परस्य महेश्वरः अक्षस्त्रपरशं गणेशोनिशं पद्मन्धनं पुण्डिकां दण्डं विचक्षणसंज्ञं जलजं घण्टां सुराबाधं शूलं पाशुदर्शनैकधरतीर्हस्तैर्प्रसन्नां सेवे सेवमर्दिनीं महालक्ष्मीं सरोजस्थिताम्। ದೇಶಾದ್ಯಂತ ಇವತ್ತು ಕೊರೋನಾ ಸಾಂಕ್ರಾಮಿಕ ರೋಗದ ಸಂಕಷ್ಟದಿಂದ ಸರ್ಕಾರದ ಯೋಜನೆಗಳು ಸಾಕಾರಗೊಂಡು ಭವಿಷ್ಯತ್ತಿನಲ್ಲಿ ಮಾಡತಕ್ಕಂಥ ಎಲ್ಲ ರೀತಿಯ ಕರ್ತವ್ಯಗಳನ್ನು ಬೆಳಗಿಸಲಿಕ್ಕೆ ಬೇಕಾದಂಥ ಅವಕಾಶ ಅನುಕೂಲತೆಯನ್ನು ಮಾದೇವಿಯನ್ನು ಗ್ರಹಿಸಿ ದೇಶದಲ್ಲಿ ಉದ್ಯಮವನ್ನು ನಡೆಸಿ ಸಾಲವನ್ನು ಮಾಡಿ ಸಂಕಷ್ಟದಲ್ಲಿರುವ ಸಂಸಾರ ಉದ್ಯೋಗವನ್ನು ಕಳೆದುಕೊಂಡು ಬಹಳಷ್ಟು ಸಂಕಟವನ್ನು ಅನುಭವಿಸಿರ್ತಕ್ಕಂಥ ಎಲ್ಲ ಸಂಸಾರಗಳು ಅದೇ ರೀತಿ ದೇಶಾದ್ಯಂತ ವ್ಯಾವಹಾರಿಕವಾಗಿ ಮುಂದುವರಿಕೆ ಬೇಕಾದಂಥ ಅವಕಾಶಗಳು ಉದ್ಯಮಕ್ಕೆ ಬೇಕಾದಂಥ ಕಾರ್ಯಕರ್ತರ ಕೊರತೆ ವ್ಯವಹಾರಕ್ಕಿದ್ದರೂ ವ್ಯವಹಾರ ಮಾಡಲಿಕ್ಕೂ ಸಂಕಷ್ಟ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಸರ್ಕಾರದ ಯೋಜನೆಗಳು ಬಹಳ ಪ್ರಬುದ್ಧವಾಗಿ ನಡೆಸಿಕೊಂಡು ಬಂದರು. ಅದನ್ನು ಸದುಪಯೋಗ ಮಾಡುವ ಪ್ರತಿಯೊಬ್ಬ ದೇಶದ ಪ್ರಜೆ ಯಶಸ್ವಿಯಾಗಿ ನಡೆಸಿಕೊಳ್ಬೋದು. ದೇಶದಲ್ಲಿ ಬರತಕ್ಕಂಥ ಬಾಲಭೋಜನದಲ್ಲಿ ಭಾಗವಹಿಸತಕ್ಕಂಥ ಮಕ್ಕಳಿಗೆ ಮತ್ತು ದೇಶಾದ್ಯಂತ ಇರತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆ ವಿದ್ಯಾರ್ಥಿಯನ್ನು ಮಾಡತಕ್ಕಂಥ ಮಕ್ಕಳಿಗೆ ವಿದ್ಯೆಯ ಮೂಲಕ ವಿವೇಕ, ವಿನಯ, ಸಹನಶಕ್ತಿ, ಗುರಿಯಲ್ಲಿ ಭಕ್ತಿಯನ್ನು ಮಾನಸಿಕವಾಗಿ ಸುದೃಢರಾಗಿ ಆ ಮಕ್ಕಳ ಭವಿಷ್ಯತ್ತಿನಲ್ಲಿ ಬರತಕ್ಕಂಥ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ, ತಂದೆ ತಾಯಿಯ ಸೇವೆಗೆ ಬದ್ಧರಾಗಿ
ನಿಸರ್ಗದ ಮೇಲಿನ ಪ್ರೀತಿ, ಈ ಎಲ್ಲ ಅವಿನಾಭಾವ ಸಂಬಂಧವನ್ನು ಮಕ್ಕಳಲ್ಲಿ ಪ್ರತಿಬಿಂಬಿಸುವಲ್ಲಿ ಈ ದೇಶದ ಪ್ರತಿಯೊಬ್ಬ ಧರ್ಮಾಧಿಕಾರಿಗಳು, ಯತಿಶ್ರೇಷ್ಠರು, ಜ್ಞಾನಿಗಳು, ಸಾಧು ಸಂತರ ಎಲ್ಲ ಪ್ರಕ್ರಿಯೆಗಳು ಈ ದೇಶದಲ್ಲಿ ಮಕ್ಕಳನ್ನು ಸಂಪತ್ತಾಗಿ ಮಾಡತಕ್ಕಂಥ ಸದ್ಗುಣಶೀಲತೆಯನ್ನು ದೇಶದ ಪ್ರತಿಯೊಬ್ಬ ಪ್ರಜೆಗಳು ಆ ಮಾದರಿಯನ್ನು ಅನ್ವಯಿಸಿ ದೇಶಾದ್ಯಂತ ಇರತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು, ಅಧ್ಯಾಪಕರು, ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಪ್ರಯತ್ನ ಮಾಡತಕ್ಕಂಥ ಎಲ್ಲ ಪ್ರಯತ್ನಕ್ಕೆ ಯಶಸ್ವಿಯನ್ನು ಮಾಡಿ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಬೇಕಾದಂಥ ಸಾಂಸ್ಕೃತಿಕವಾಗಿ ಕ್ರೀಡೆಯಲ್ಲಿ ಕೂಡ ಏತಕ್ಕೆ ಕೀರ್ತಿ ತರ್ತಕ್ಕಂಥ ಸದ್ಗುಣಶೀಲತೆಯನ್ನು ಬೆಳೆಸಲಿಕ್ಕೆ ಬೇಕಾದಂಥ ವೇದಿಕೆಯನ್ನು ತಾಯಿ ಪ್ರವೇಶಿಸಬೇಕು. ದೇಶದಲ್ಲಿ ಎಷ್ಟೋ ಕಲಾವಿದರ ಜೀವನ ಮತ್ತು ಸಂಕಷ್ಟದಲ್ಲಿರತಕ್ಕಂಥ ಪರಿಸ್ಥಿತಿ ಇದೆ. ಕಲಾವಿದರ ಪೋಷಕರು ಮತ್ತು ಪೋಷಣೆಗೆ ಬೇಕಾದಂಥ ಅವಕಾಶಗಳು ದೇಶಾದ್ಯಂತ ಅಂಗವಿಕಲರ ಸೇವಾಶ್ರಮಗಳು, ಆಶ್ರಮಗಳಲ್ಲಿ ಸೇವಾ ಕೈಗಾರಿಕೆಯಲ್ಲಿ ಯಾವುದೇ ರೀತಿಯ ತೊಡಕಾಗದ ರೀತಿ ದೇಶದಲ್ಲಿ ಇರತಕ್ಕಂಥ ಎಲ್ಲ ಅಂಗವಿಕಲರು, ವಿಶ್ವದಲ್ಲಿ ಇರತಕ್ಕಂಥ ಎಲ್ಲ ಅಂಗವಿಕಲರಿಗೆ ಆ ಸೇವಾ ಕೈಗಾರಿಕೆ ಮಾಡಲಿಕ್ಕೆ ಬೇಕಾದಂಥ ಸೇವಾ ಶಕ್ತಿಯನ್ನು ಈ ಭಕ್ತಾದಿಗಳಿಗೆ ಪ್ರವೇಶಿಸಬೇಕು. ಡ್ರಗ್ಸ್ ಮಾಫಿಯಾ ಮತ್ತು ಮತಾಂತರದ ಜಾಲದಲ್ಲಿ ದೇಶದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಮಕ್ಕಳಲ್ಲಿ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ, ಸಮಾಜದ ಪ್ರೇಮದಲ್ಲಿ ಎಲ್ಲ ಧರ್ಮಗ್ರಂಥ ಮೇಲೆ ಗೌರವಯುತವಾದಂಥ, ಎಲ್ಲ ಪ್ರಾರ್ಥನೆ ಮೇಲೆ ಗೌರವಯುತವಾದಂಥ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆ ಎಲ್ಲ ಮಕ್ಕಳಿಗೆ ಪ್ರತಿಬಿಂಬಿತವಾಗಿ ದ್ವೇಷ ಮತ್ತು ವಿರೋಧಿಸುವ ಪ್ರವೃತ್ತಿಯಿಂದ ಶ್ರದ್ಧಾ ಕೇಂದ್ರಗಳು, ಧರ್ಮಕ್ಷೇತ್ರಗಳಲ್ಲಿ ಆಗತಕ್ಕಂಥ ಎಲ್ಲ ಆಚಾರಗಳು ದೇಶದ ಸಾರ್ವಭೌಮತ್ವ ಮತ್ತು ದೇಶದ ಪದ್ಧತಿಗೆ ತೊಡಕಾಗದಂಥ ರೀತಿ, ದೇಶದಲ್ಲಿ ಯಾವುದೇ ಹಿಂಸಾ ಪ್ರಯತ್ನ ನಡೆದಂಥ ರೀತಿಯಲ್ಲಿ ಆ ಮಾದೇವಿ ನಡೆಸಿಕೊಡಬೇಕು. ಮತೀಯವಾದದಿಂದ ಆಗತಕ್ಕಂಥ ಹಿಂಸಾ ಪ್ರವೃತ್ತಿಯಿಂದ ದೇಶವನ್ನು ಸುರಕ್ಷತೆ ಮತ್ತು ಬದ್ಧತೆ ಮತ್ತು ಭದ್ರತೆಯ ಜೊತೆಯಲ್ಲಿ ದೇಶದ ಪ್ರಧಾನಮಂತ್ರಿ ಮತ್ತು ದೇಶದ ಯೋಧರು ಮತ್ತು ಅಧಿಕಾರಿಗಳು, ಪೊಲೀಸ್ ವಿಭಾಗಗಳು, ಜನಪ್ರತಿನಿಧಿಗಳಿಗೆ ಭಯೋತ್ಪಾದಕರು ಮತ್ತು ನಕ್ಸಲಗಳಿಂದ ಆಗತಕ್ಕಂಥ ಹಿಂಸಾ ಪ್ರವೃತ್ತಿಯಿಂದ ಸದಾ ರಕ್ಷಣೆ ಮಾಡಬೇಕು. ದೇಶದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಇರತಕ್ಕಂಥ ಎಲ್ಲ ಏರುಪೇರುಗಳಿಂದ ಮುಕ್ತ ಸಮಾಜದಲ್ಲಿ ಬದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ಧೀಮಂತಿಕೆಯನ್ನು ಪ್ರತಿಯೊಬ್ಬರು ಅರ್ಥಕೊಂಡು ಇವತ್ತು ದೇಶದ ದಕ್ಷಿಣ ಕನ್ನಡ ಬೇರೆ ಬೇರೆ ಭಾಗದಲ್ಲಿ ಆಗತಕ್ಕಂಥ ಭೂಕಂಪನದಿಂದ, ಸಾಂಕ್ರಾಮಿಕ ರೋಗದ ಸಂಕಷ್ಟದ ನೋವಿನಿಂದ, ಅದೇ ರೀತಿ ವ್ಯಾವಹಾರಿಕವಾಗಿ ಮಾನ ಮರ್ಯಾದೆಗೆ ಎದುರ್ಕೊಂಡು ಬದುಕುವಂಥ ಸ್ಥಿತಿಯ ಗತಿಯಲ್ಲಿ ಮಾತಾಯಿ ಎಲ್ಲರಿಗೂ ಸಮಾಧಾನ ಚಿತ್ತದಲ್ಲಿ ಸಂತೃಪ್ತಿಯ ಜೀವನವನ್ನು ಅನುಗ್ರಹಿಸಬೇಕು. ದೇಶದಲ್ಲಿ ಸಾಧು ಸಂತರು ಮಾಡತಕ್ಕಂಥ ಕನಕ ಕಾಂಚನ ಕೀರ್ತಿಯನ್ನು ಪ್ರತಿಯೊಬ್ಬರು ಸಾಧು ಸಂತರು ಈ ದೇಶದ ಪ್ರಬುದ್ಧತೆಗೆ ಕಾಯ್ದುಕೊಳ್ಳತಕ್ಕಂಥ ನೆಲೆ ನಿತ್ಯಾನಂದ ಅವತಾರರು, ನಾರಾಯಣ ಗುರುಗಳು, ಶಂಕರಾಚಾರ್ಯರು, ಬೇರೆ ಬೇರೆ ಆಚಾರ್ಯವನ್ನೆಯ ಪಡೆಯಲ್ಲಿ ಸಂತಶ್ರೇಷ್ಠರು ತಮ್ಮ ತಪೋಬಲದಿಂದ ಈ ದೇಶವನ್ನು ಹಿಮಾಲಯದಲ್ಲಿ ಇವತ್ತಿಗೂ ಮುನಿಗಳು ತಪಸ್ಸಿನಿಂದ ಆಗಿರತಕ್ಕಂಥ ಶಕ್ತಿಯ ಧೀಮಂತಿಕೆಯಿಂದ ಈ ದೇಶದ ಅಂತಃಸತ್ವದ ಶಕ್ತಿಯನ್ನು ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ, ಪಾರಮಾರ್ಥಿಕವಾಗಿ ಎಲ್ಲ ಜೀವರಾಶಿಗಳು, ಮಾನವನಿಗೂ ಎಲ್ಲ ರೀತಿಯ ಸತ್ವದಂಥ ದೇಶಕ್ತಿಯನ್ನು ಮಾನವೀಯ ಗಮನಿಸಬೇಕು. ಸಾತ್ವಿಕ ಮನೋಭಾವದೊಂದಿಗೆ ಮಾನವೀಯ ಮೌಲ್ಯದಲ್ಲಿ ಎಲ್ಲರೂ ಸಮಾನತೆಯಾದಂಥ ಸಮಾಜ ಸೇವೆಗೆ ತೊಡಗಿಕೊಂಡು ಎಲ್ಲರೂ ಪ್ರೀತಿಸುವುದರ ಜೊತೆಗೆ ನಿಸರ್ಗವನ್ನು ಅತಿವೃಷ್ಟಿ, ಅನಾವೃಷ್ಟಿಯಿಂದ ಬರತಕ್ಕಂಥ ಸಂಕಷ್ಟದಿಂದ ಈ ದೇಶವನ್ನು ಪಾರು ಮಾಡಬೇಕು ಅಂತಾದರೆ ದೇಶದ ಸ್ವಚ್ಛತೆ ಮತ್ತು ಪ್ರಾಕೃತಿಕವಾದಂಥ ನಿಸರ್ಗವನ್ನು ಉಳಿಸುವುದು, ಭೂಮಿಗೆ ನೀರನ್ನು ಇಂಗಿಸುವುದು ಎಲ್ಲ ಶ್ರದ್ಧಾ ಪ್ರಯತ್ನಗಳು, ಎಲ್ಲ ಶ್ರದ್ಧಾ ಕೇಂದ್ರಗಳು, ಮಠ ಮಂದಿರಗಳಿಂದ, ಶ್ರದ್ಧಾ ಕೇಂದ್ರಗಳಿಂದ, ಸಂಘಟನೆಗಳಿಂದ ಆಗಬೇಕಾದಂಥ ಕಾರ್ಯ ಎಲ್ಲ ರೀತಿಯಲ್ಲಿ ನಡೆಸುವಂಥ ಪ್ರವೃತ್ತಿಯನ್ನು ಈ ದೇಶದ ಎಲ್ಲ ಸಂಘಟನೆಗಳನ್ನು ಕೊಟ್ಟು ಈ ದೇಶದ ಸಾಮಾಜಿಕ ಬದ್ಧತೆಯಲ್ಲಿ, ಧಾರ್ಮಿಕ ಮೌಲ್ಯಗಳಲ್ಲಿ ಇರತಕ್ಕಂಥ ಆಚಾರಗಳನ್ನು ಮಾನವೀಯತೆ ನೆಲೆಯಲ್ಲಿ ಎಲ್ಲರೂ ಅದನ್ನು ಅರ್ಥವಿಸಿಕೊಂಡು ಬದುಕತಕ್ಕಂಥ ಆತ್ಮಸ್ಥೈರ್ಯವನ್ನು ನಾವು ಮಾನವೀಯ ಕಲಿಸಬೇಕು. ದೇಶಾದ್ಯಂತ ಇರತಕ್ಕಂಥ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಆಗತಕ್ಕಂಥ ಪ್ರಾರ್ಥನೆಗಳು, ಆಚಾರಗಳು ದೈವಿಕವಾಗಿ ಇಲ್ಲದಿರತಕ್ಕಂಥ ಎಲ್ಲ ಸತ್ಕರ್ಮಗಳು ಬೆಳಕಿಗೆ ಪೂರಕವಾದಂಥ ಧೀಮಂತಿಕೆಯನ್ನು ನಾವು ನಿರ್ವಹಿಸಬೇಕು. ಕ್ಷೇತ್ರದ ಮಾರ್ಗದರ್ಶನದಲ್ಲಿ ನಡೆತಕ್ಕಂಥ ಜೀರ್ಣೋದ್ಧಾರದ ಪ್ರಕ್ರಿಯೆ ಮದ್ದೂರು ಮದಗಂತೇಶ್ವರ ದೇವಸ್ಥಾನ, ಕಡಿಪುರ ಗೋಪಾಲಕೃಷ್ಣ ದೇವಸ್ಥಾನ, ಬೆಳ್ಳಾರಿ ರಾಜರಾಜೇಶ್ವರಿ ದೇವಸ್ಥಾನ, ಉಡುಪಿ ನಿತ್ಯಾನಂದ ಮಠ, ಕಾರ್ಕಳದ ನಿತ್ಯಾನಂದ ಮಠದ ಜೀರ್ಣೋದ್ಧಾರದ ಪ್ರಕ್ರಿಯೆ, ಬಂಡವಾಳದ ಬಟ್ಟುಕಟ್ಟೆಯಲ್ಲಿ ನಡೆಯತಕ್ಕಂಥ ನಿತ್ಯಾನಂದ ಭಜನಾ ಮಂದಿರದ ಜೀರ್ಣೋದ್ಧಾರದ ಕಾರ್ಯ,
ಯಲಹಂಕಬೆಟ್ಟು ಕೃಷ್ಣಮೂರ್ತಿ ದೇವಸ್ಥಾನ, ಬೆಳ್ತಂಗಡಿ ತಾಲೂಕಿನ ಮಾಯನಕೋಟೆಯಲ್ಲಿ ನಡೆತಕ್ಕಂಥ ಎಲ್ಲ ಜೀರ್ಣೋದ್ಧಾರ ಪ್ರಕ್ರಿಯೆ ನಾಗಪ್ರತಿಷ್ಠೆ ಕಾರ್ಯಕ್ರಮ, ಕ್ಷೇತ್ರದ ಮಾರ್ಗದರ್ಶನದಲ್ಲಿ ಹಲವಾರು ದೇವಸ್ಥಾನಗಳು ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ನಡೆತಕ್ಕಂಥ ಸತ್ಕರ್ಮಗಳು ನಿರಂತರವಾಗಿ ಸೇವಾ ಮನೋಭಾವದಲ್ಲಿ ಕೊಡತಕ್ಕಂಥ ಸ್ವರ್ಣ ಮಂತ್ರಾಕ್ಷತೆ, ಅಕ್ಷಯ ಮಂತ್ರಾಕ್ಷತೆ ಅನ್ನುವಂಥ ರೀತಿಯಲ್ಲಿ ಇವತ್ತಿನವರೆಗೆ ಬೆಳೆದಂಥ ಮಾತು. ಅದೇ ರೀತಿ ಮುಂದೆ ಕ್ಷೇತ್ರದ ಶಿಷ್ಯರಾದಂಥ ಯೋಗಾನಂದ ಸ್ವಾಮೀಜಿ, ಸಿದ್ಧಾನಂದ ಸ್ವಾಮೀಜಿ, ಅದೇ ರೀತಿ ಚಿಕ್ಕಮಗಳೂರಲ್ಲಿ ಇತ್ತೀಚೆಗೆ ದೀಕ್ಷಿತರಾದ ಚಿದಾನಂದ ಸ್ವಾಮೀಜಿ, ಈ ಮೂರು ಆಶ್ರಮ ಚಟುವಟಿಕೆಗಳು ಒಳ್ಳೆ ರೀತಿಯಲ್ಲಿ ಸಮಾಜಮುಖಿ ಬೆಳವಣಿಗೆಗೆ ಪೂರಕವಾಗಿ ಎಲ್ಲರನ್ನು ಪ್ರೀತಿಸುವಂಥ ಔದಾರ್ಯದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಬೇಕಾದಂಥ ಧೀಮಂತಿಕೆಯನ್ನು ಎಲ್ಲ ಆಶ್ರಮದಲ್ಲಿ ಗಮನಿಸಬೇಕು. ದೇಶದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಎಲ್ಲ ಸಮುದಾಯಗಳ ಸಮಾಜವನ್ನು ವಿಶ್ವಮಾನ್ಯವಾಗಿ ಸುಭದ್ರವಾದಂಥ ಹಿಂದೂ ರಾಷ್ಟ್ರದಲ್ಲಿ ಮಾನವೀಯ ಮೌಲ್ಯದ ಜೊತೆಗೆ ಸಾಮರಸ್ಯದ ಬದುಕನ್ನು ನಿರ್ವಹಿಸಲಿಕ್ಕೆ ಬೇಕಾದಂಥ ಸದ್ಗುಣಶೀಲತೆಯನ್ನು ಪ್ರತಿಯೊಬ್ಬ ಈ ದೇಶದ ಮಕ್ಕಳಲ್ಲಿ ಪ್ರತಿಬಿಂಬಿಸುವಂಥ ಅವಶ್ಯಕತೆ ಇವತ್ತಿನ ದಿವಸದಲ್ಲಿ ಇರತಕ್ಕಂಥ ಈ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ದೇವರು ಎಲ್ಲರಿಗೂ ಶಕ್ತಿ ಕೊಡಬೇಕು. ಅದೇ ರೀತಿ ದೇಶದಲ್ಲಿ ಬರತಕ್ಕಂಥ ಎಲ್ಲ ರೀತಿಯ ಸಂಘರ್ಷದಿಂದ ಪಾರು ಮಾಡುವವರೆಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಒಡಿಯೂರು ಗ್ರಾಮ ನವೋದಯ, ಶ್ರೀಶಕ್ತಿ, ಕುಟುಂಬಶ್ರೀ, ಸ್ವಸಹಾಯ ಸಂಘಟನೆಗಳ ಕ್ರಿಯಾಶೀಲತೆ ಎಲ್ಲ ರೀತಿಯ ಪ್ರಗತಿಪರವಾದಂಥ ನೆಲೆಯಲ್ಲಿ ಆರ್ಥಿಕ ಸಮೃದ್ಧಿಯ ಅನುಕೂಲತೆ ಮೀರಿ ವಿಶ್ವಮಾನ್ಯವಾದಂಥ ಈ ದೇಶದಲ್ಲಿ ಕೊರೋನಾ ಕಾಲದಲ್ಲಿ ಬರ್ತಕ್ಕಂಥ ಎಲ್ಲ ಸಂಘರ್ಷದಿಂದ ಪಾರು ಮಾಡಿ ರಷ್ಯಾ ಮತ್ತು ಯುಕ್ರೇನ್ನಿಂದ ಆಗತಕ್ಕಂಥ ಹಿಂಸಾ ಪ್ರವೃತ್ತಿಯಿಂದ ನಡೆತಕ್ಕಂಥ ಯುದ್ಧದಿಂದ ಎಷ್ಟೋ ಜನರು ಕಂಗೆಟ್ಟು ಇವತ್ತು ಅನಾಥರಾದಂಥ ಎಷ್ಟೋ ಜನ ಬಳಲತಕ್ಕಂಥ ಪರಿಸ್ಥಿತಿ, ಮಕ್ಕಳ ರೋದನ, ಎಲ್ಲ ಪ್ರಾಣಿ ಸಂಕುಲದ ಜೀವರಾಶಿಯ ರೋದನದೊಂದಿಗೆ ಇವತ್ತು ಆಗತಕ್ಕಂಥ ವೈಪರೀತ್ಯ ಜಗತ್ತಿನ ಯಾವುದೇ ಭಾಗದಲ್ಲಿ ಮುಂದೆ ಆಗದೇ ಇರಲಿ, ಎಲ್ಲರಲ್ಲಿಯೂ ಆ ಶಾಂತಿ ನೆಮ್ಮದಿಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ಆ ದೇಶದಲ್ಲಿ ನಡೆತಕ್ಕಂಥ ಯುದ್ಧದಿಂದ ಅನಾಹುತದಿಂದ ಕಷ್ಟದಿಂದ ಅನುಭವಿಸತಕ್ಕಂಥ ರಾಷ್ಟ್ರಕ್ಕೆ ಇನ್ನಷ್ಟು ಆ ಮಾದೇವಿ ಆ ಸಜ್ಜನರನ್ನು ಪರಿಪಾಲಿಸತಕ್ಕಂಥ ಧೀಮಂತಿಕೆಯನ್ನು ಮಾದೇವಿ ಬೆಳೆಸಬೇಕು. ದೇಶಕ್ಕೆ ಬರತಕ್ಕಂಥ ಎಲ್ಲ ರೀತಿಯ ಅವಕಾಶಗಳನ್ನು ಭಕ್ತಾದಿಗಳಿಗೆ ಅನುಗ್ರಹಿಸಿ ದೇಶದ ಎಲ್ಲ ರಾಷ್ಟ್ರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಕರ್ತವ್ಯವನ್ನು ನಿಭಾಯಿಸತಕ್ಕಂಥ ಯೋಧರು, ಅಧಿಕಾರಿಗಳು, ಜನಪ್ರತಿನಿಧಿಗಳು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಅದೇ ರೀತಿ ಆಯಾ ಸ್ಥಾನದಲ್ಲಿ ಪ್ರತಿರೋಧ ಪಕ್ಷದಲ್ಲಿರತಕ್ಕಂಥವರಿಗೂ ಜನಪ್ರತಿನಿಧಿಗಳಿಗೂ ಈ ದೇಶದ ಪ್ರಬುದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ಜ್ಞಾನ ಸಂಚಲನವನ್ನು ಮಾದೇವಿ ಗಣಿಸಬೇಕು. ಈ ದೇಶದಲ್ಲಿ ಬರತಕ್ಕಂಥ ಎಲ್ಲ ರೀತಿಯ ಸಾಂದರ್ಭಿಕವಾಗಿರತಕ್ಕಂಥ ಸಂಘರ್ಷದಿಂದ ಪಾರು ಮಾಡಿ ಸೌಭಾಗ್ಯತೆಯಾಗತಕ್ಕಂಥ ಸೌಭಾಗ್ಯ ಸಂತಾನವಾಗಿ ವರ್ಣಿಸಿ ಮಾನವೀಯ ನೆಲೆಯಲ್ಲಿ ಈ ದೇಶದಲ್ಲಿ ಹೆಣ್ಣು ಸಂಸಾರದ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರಗಳು, ಅನಾಚಾರಗಳು ಮತ್ತು ಸಾಂದರ್ಭಿಕವಾಗಿ ಬರತಕ್ಕಂಥ ಎಲ್ಲ ರೀತಿಯ ವೈಪರೀತ್ಯದಿಂದ ಹೆಣ್ಣು ಸಂಸಾರದ ಸಂರಕ್ಷಣೆ ಮಾಡಿ ಮಕ್ಕಳ ಭವಿಷ್ಯತ್ತಿನಲ್ಲಿ ವಿದ್ಯಾರ್ಥಿಗೆ ಹೋಗತಕ್ಕಂಥ ಮಕ್ಕಳು, ವಿದ್ಯಾಸಂಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಹೋಗುವ ಸಂಚಾರದಲ್ಲಿ ಯಾವುದೇ ರೀತಿಯ ಅಪಚಾರ ಆಗದಂಥ ರೀತಿಯಲ್ಲಿ ಮರ್ಯಾದೆ ಕೊರತೆ ಬರದಂಥ ರೀತಿಯಲ್ಲಿ ಎಲ್ಲ ಹೆತ್ತವರು ಭಯಭೀತರಾಗಿರ್ತಕ್ಕಂಥ ಈ ಕಾಲ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಮುನ್ನಡೆಸಲಿಕ್ಕೆ ಬರತಕ್ಕಂಥ ಧೀಮಂತಿಕೆಯನ್ನು ದೇವರ ಭಯವೇ ಜ್ಞಾನದ ಆರಂಭ ಅನ್ನುವಂಥ ರೀತಿಯಲ್ಲಿ ಮಕ್ಕಳ ಶಿಕ್ಷಣ ವಿಭಾಗ ಬೆಳತಕ್ಕಂಥ ನೆಲೆಯಲ್ಲಿ ಮಾನ್ಯ ಅನುಗ್ರಹಿಸಿ ಭಕ್ತಾದಿಗಳಿಗೆ ಅನ್ನದ ಪ್ರಸಾದವನ್ನು ಅನುಗ್ರಹಿಸುವುದು ಮಾತ್ರವಲ್ಲದೆ 48 ದಿವಸಗಳ ಕಾಲ ನಡೆತಕ್ಕಂಥ ವರಮಹಾಲಕ್ಷ್ಮಿ ವ್ರತಾಚರಣೆ ಕೊನೆಯ ದಿವಸ ಕೊಡ್ತಕ್ಕಂಥ ಸ್ವರ್ಣ ಮಂತ್ರಾಕ್ಷತೆ, ಅಕ್ಷಯದ ಮಂತ್ರಾಕ್ಷತೆ ಅನ್ನುವಂಥ ಕೀರ್ತಿಯನ್ನು ನಿರಂತರವಾಗಿ ಮಾಣಿಕ್ಯದ ಮುಂದಿನಲ್ಲಿ ನಡೆಸಿಕೊಟ್ಟಂಥ ಮಾತನ್ನು ಮುಂದೆಯೂ ಕೂಡ ಅದೇ ರೀತಿ ಬೆಳಗಿಸಿ ಎಲ್ಲರ ಪ್ರೀತಿ ಮತ್ತು ಔದಾರ್ಯದೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಇನ್ನಷ್ಟು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗಳು, ಆಶ್ರಮಗಳ ಅಭಿವೃದ್ಧಿಗಳು, ಸಮಾಜಮುಖಿಯಾಗಿ ಸೇವಾ ಕೇಂದ್ರಕ್ಕೆ ತೊಡಗಿಕೊಳ್ಳಲಿಕ್ಕೆ ಧೀಮಂತಿಕೆಯನ್ನು ಮಾತಾಗಿ ಕರುಣಿಸಬೇಕು. ಲೋಕಹಿತವನ್ನು ಬಯಸತಕ್ಕಂಥ ಎಲ್ಲ ಶ್ರದ್ಧಾ ಕೇಂದ್ರಗಳಲ್ಲಿ ಆಗತಕ್ಕಂಥ ಯಜ್ಞಯಾಗಾದಿಗಳು, ಪರಿಣಾಮ ಸಂಕೀರ್ತನೆ, ಮಾಹಿತಿಗಳು ಎಲ್ಲರ ಬದುಕನ್ನು ಉಜ್ಜೀವನಗೊಳಿಸುವಲ್ಲಿ, ಸಾತ್ವಿಕ ಮನೋಭಾವವನ್ನು ಉದ್ದೀಪನಗೊಳಿಸುವಲ್ಲಿ, ಇನ್ನು ಬರತಕ್ಕಂಥ ಹಬ್ಬ ಹರಿದಿನಗಳ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ಕೊರತೆ ನಿಮಗೆ ಬರದಂತೆ ಮಾತಾಯಿ ಸದಾ ರಕ್ಷಣೆ ಮಾಡಿ ಅನುಗ್ರಹವನ್ನು ಅನುಗ್ರಹಿಸಿ ಭೂಕಂಪನ ಆಗತಕ್ಕಂಥ ಕಂಪಿಸುವಂಥ ಪ್ರವೃತ್ತಿಯಿಂದ ಈ ಮಣ್ಣನ್ನು ಸಂರಕ್ಷಣೆ ಮಾಡಿ ಇಡೀ ವಿಶ್ವಮಾನ್ಯವಾದಂಥ ಈ ರಾಷ್ಟ್ರದಲ್ಲಿ ವಿಶ್ವದಲ್ಲಿ ಪ್ರಾಕೃತಿಕವಾದಂಥ ವೈಪರೀತ್ಯಕ್ಕೆ ಎಲ್ಲ ರೀತಿಯ ಪೂರಕವಾದಂಥ ಯೋಚನೆಗಳು ಸಾಕಾರಗಳಲ್ಲಿ ಮಾದೇವಿ ಅನುಗ್ರಹಿಸಬೇಕು. ಲೋಕಹಿತವನ್ನು ಬೆಳೆಸತಕ್ಕಂಥ ಸಂದರ್ಭ ಸನ್ನಿವೇಶಗಳನ್ನು ಎಲ್ಲ ಭಕ್ತರಿಗೆ ಅನುಗ್ರಹಿಸಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸದ್ಬುದ್ಧಿಯನ್ನು ಕೊಟ್ಟು ಈ ದೇಶದ ಸಾರ್ವಭೌಮತ್ವವನ್ನು ಉಳಿಸಿಕೊಳ್ಳಬೇಕು. ಭಗವಂತನ ಈ ಸಾಮ್ರಾಜ್ಯದಲ್ಲಿ ಬದುಕಲಿಕ್ಕೆ ಅವಕಾಶ ಕೊಟ್ಟಂಥ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳಲಿಕ್ಕೆ
ವಿಶ್ವದ ಪ್ರತಿಯೊಬ್ಬ ಪ್ರಜೆಗೂ ದೇವರು ಶಕ್ತಿ ಕೊಡಲಿ, ಅನುಗ್ರಹದ ಶ್ರೀರಕ್ಷೆ ಆಗಲಿ, ಲೋಕಹಿತದ ಕಾರ್ಯಕ್ರಮ ವಿಶ್ವವ್ಯಾಪ್ತಿಯಾಗಿ ನಡೆದಿ, ಲೋಕಶಾಂತಿಯಾಗಲಿ ಅಂತ ಹೇಳ್ತಾ ಅನುಗ್ರಹ ಪ್ರಸಾದವನ್ನು ಉದ್ದೇಶಿಸಬೇಕೆಂದು ಪ್ರಾರ್ಥನೆ. ಸಿದ್ಧಿವಿನಾಯಕನ ಪಾದಾರಕ್ಕೆ ಗೋವಿಂದ ಗೋವಿಂದ, ದುರ್ಗಾ ಪರಮೇಶ್ವರನವರ ಪಾದಾರ ಗೋವಿಂದ ಗೋವಿಂದ, ಶ್ರೀಯ ಪಾದಾರ ಗೋವಿಂದ ಗೋವಿಂದ, ಶ್ರೀಯ ಪಾದಾರ ಗೋವಿಂದ ಗೋವಿಂದ, ಪಾದಾರ ಗೋವಿಂದ ಗೋವಿಂದ, ಮಂಜುನಾಥ ಸ್ವಾಮಿ ಪಾದಾರ ಗೋವಿಂದ ಗೋವಿಂದ, ಪಾದಾರ ಗೋವಿಂದ ಗೋವಿಂದ, ಪಾದಾರ ಗೋವಿಂದ ಗೋವಿಂದ, ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಪಾದಾರ ಗೋವಿಂದ ಗೋವಿಂದ, ಶ್ರೀ ಪಾದಾರ ಗೋವಿಂದ ಗೋವಿಂದ, ಲಿಂಗೇಶ್ವರನ ಪಾದಾರ ಗೋವಿಂದ ಗೋವಿಂದ, ನಿತ್ಯಾನಂದ ಸ್ವಾಮಿ ಪಾದಾರ ಗೋವಿಂದ ಗೋವಿಂದ, ಶಂಕರಾಚಾರ್ಯರ ಪಾದಾರ ಗೋವಿಂದ ಗೋವಿಂದ, ನಾರಾಯಣೇಶ್ವರ ಪಾದಾರ ಗೋವಿಂದ ಗೋವಿಂದ, ರಾಘವೇಂದ್ರ ಸ್ವಾಮಿಯ ಪಾದಾರ ಗೋವಿಂದ ಗೋವಿಂದ, ವಿದ್ಯಾಸಾಗರ ಪಾದಾರ ಗೋವಿಂದ ಗೋವಿಂದ, ಸ್ವಾಮಿ ವಿವೇಕಾನಂದರ ಪಾದಾರ ಗೋವಿಂದ ಗೋವಿಂದ, ರಾಮಕೃಷ್ಣ ಪರಮಹಂಸರ ಪಾದಾರ ಗೋವಿಂದ ಗೋವಿಂದ, ಶಾರದಾದೇವಿಯ ಪಾದಾರ ಗೋವಿಂದ ಗೋವಿಂದ, ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಪಾದಾರ ಗೋವಿಂದ ಗೋವಿಂದ.
ಲಕ್ಷ್ಮೀ ಪೂಜೆ, ಉಯ್ಯ ಪೂಜೆ, ಕುಂಕುಮಾರ್ಚನೆ ಸೇವೆ ಮಾಡಿಸಿದರು. ಎದುರುಗಡೆ ಬನ್ನಿ, ಪ್ರಸಾದ ಸ್ವೀಕರಿಸಿ. ಲಕ್ಷ್ಮೀ ಪೂಜೆ, ಊಟ ಪೂಜೆ, ಕುಂಕುಮಾರ್ಚನೆ ಸೇವೆ ಮಾಡಿ ಎದುರು ಬಂದು ಪ್ರಸಾದ ಇದ್ದಾನೆ. ಇದೀಗ ನಾಗರಗಟ್ಟೆಯಲ್ಲಿ ನಾಗದೇವರಿಗೆ ಕ್ಷೀರಾಭಿಷೇಕ ನೆರವೇರುತ್ತದೆ. ಎಲ್ಲ ಭಕ್ತರು ನಾಗರಗಟ್ಟೆ ಎದುರುಗಡೆ ಸೇರಬೇಕಾಗಿ ವಿನಂತಿಸುತ್ತೇನೆ. ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಕಳೆದ 23 ವರ್ಷಗಳಿಂದ ವರಮಹಾಲಕ್ಷ್ಮಿ ವ್ರತಾಚರಣೆ ಕಾರ್ಯಕ್ರಮ. ಸಮಾಜದಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು, ಮಕ್ಕಳಲ್ಲಿ ಒಳ್ಳೆ ರೀತಿಯ ಸಾತ್ವಿಕ ಗುಣಸಂಪತ್ತನ್ನು ಬೆರಿಬೇಕು, ಎಲ್ಲರನ್ನು ಪ್ರೀತಿಸಬೇಕು, ನಿಸರ್ಗ ಪ್ರಕೃತಿಯನ್ನು, ದೇಶವನ್ನು, ರಾಷ್ಟ್ರವನ್ನು, ತಂದೆ ತಾಯಿಯನ್ನು ದೇವರ ಸಮಾನ ನೋಡಬೇಕು ಅನ್ನುವಂಥ ಸಂದೇಶವನ್ನು ಕೊಡತಕ್ಕಂಥ ಕಾರ್ಯಕ್ರಮ. ಒಟ್ಟದಲ್ಲಿ ದೇಶದ ಪ್ರಬುದ್ಧ ಸಂಪತ್ತು ಅಂತ ಹೇಳಿದರೆ ಮಕ್ಕಳು. ಅವರು ಆ ಪೀಳಿಗೆ ಬೆಳೆಸಿದರೆ ಬೆಳಗಿದ್ರೆ ಆ ಮಕ್ಕಳ ಸಂಸ್ಕಾರ ಉನ್ನತಿಗೆ ಬಂದರೆ ದೇಶದ ರಾಷ್ಟ್ರದ ಅಭಿವೃದ್ಧಿಗೆ ಅದು ಶಕ್ತಿ ಆಗುತ್ತೆ. ಬಹುಶಃ ಇವತ್ತು ಸಮಾಜದಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ. ಒಂದು ತಂದೆ ತಾಯಿಯನ್ನು ಸದ್ಗುಣಶೀಲತೆಯಲ್ಲಿ ಇವತ್ತು ಮಕ್ಕಳು ಯಾವ ಥರ ನೋಡ್ತಾರೆ ಅನ್ನೋದು ಎಲ್ಲ ಕಡೆ ಕಾಣುವಂಥ ಯಾಂತ್ರಿಕ ಬದುಕಿನ ಸೋಗು, ಮತಾಂತರ, ಡ್ರಗ್ಸ್ ಮಾಫಿಯಾದ ಜಾಲ, ಬೇರೆ ಬೇರೆ ಆಂತರಿಕವಾದಂಥ ಎಲ್ಲ ಕೆಲವು ಸಮಸ್ಯೆ ಈ ದೇಶದಲ್ಲಿ ಮಕ್ಕಳಲ್ಲಿ ಕಾಡ್ತಾ ಇದೆ. ಮಕ್ಕಳು ಇವತ್ತು ಮೊಬೈಲ್ನ ಅನಾವರಣದಿಂದ ಬೇರೆ ಬೇರೆ ರೀತಿಯ ಆಯಾಮದಿಂದ, ಮೊಬೈಲಲ್ಲಿ ಒಳ್ಳೆಯದು ಕೂಡ ಇದೆ, ಅದನ್ನು ಪಡೆಯುವಲ್ಲಿ ಸಫಲತೆಯನ್ನು ಹೊಂದಬೇಕು. ಆ ಮಕ್ಕಳ ಭವಿಷ್ಯತ್ತು ಜೀವನ ಆಗಬೇಕು. ದೇವರ ಭಯವೇ ಜ್ಞಾನದ ಆರಂಭ, ಇದು ಸಂದೇಶ ಕೊಟ್ಟಂಥ ಒಂದು ದೊಡ್ಡ ಶಕ್ತಿ. ಆ ದೇವರ ಭಯದ ಮತ್ತು ಜ್ಞಾನದ ಆರಂಭ ಆಗುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಇವತ್ತಿನ ಸಮಾಜದಲ್ಲಿ. ಅದನ್ನು ನಡೆಸಿಕೊಳ್ಳಲಿಕ್ಕೆ ಬೇಕಾಗಿ ಈ ಒಂದು ಸಾಂದರ್ಭಿಕವಾದಂಥ 48 ದಿವಸಗಳ ಕಾರ್ಯಕ್ರಮ ಕಳೆದ 23 ವರ್ಷದಿಂದ ನಡೀತಾ ಇದೆ. ಅದರಲ್ಲಿಯೂ ನಿತ್ಯಾನಂದರಿಗೆ ಭಾಳ ಪ್ರೀತಿಯ ಸೇವೆ. ಬಂಟ್ವಾಳ ತಾಲೂಕಿನಲ್ಲಿ ನಿತ್ಯಾನಂದ ಸ್ವಾಮೀಜಿಯವರು ಲೀಲೆ ತೋರಿಸಿದವರು. ಕೊಯ್ಲಾಂಡಿಯಲ್ಲಿ ಹುಟ್ಟಿ ಮಹಾರಾಷ್ಟ್ರಕ್ಕೆ ಹೋಗಿ ಸಮಾಧಿ ಆದರಂಥ ನಿತ್ಯಾನಂದ ಸ್ವಾಮೀಜಿಯವರ ಪ್ರೀತ್ಯರ್ಥವಾಗಿ ಪ್ರತಿ ಬೆಳಿಗ್ಗೆ ಬಾಲಭೋಜನ ನಡೀತದೆ, ಇಲ್ಲಿ ಪ್ರತಿನಿತ್ಯ ನಡೀತದೆ. ಅದರಲ್ಲಿ ವಿಶೇಷವಾಗಿ 48 ದಿವಸ ನಿರಂತರ ಈ ಕ್ಷೇತ್ರದಲ್ಲಿ ಬಾಲಭೋಜನ ಎಲ್ಲ ಶಾಲೆಯ ಮಕ್ಕಳು ಬಂದು ಇಲ್ಲಿ ಸೇರಿಕೊಂಡು ಬಾಲಭೋಜನವನ್ನು ನಡೀತಾ ಇದೆ. ಆ ಬಾಲಭೋಜನದಲ್ಲಿ ಕಳೆದ 23 ವರ್ಷದಿಂದ ಭಾಗವಹಿಸಿದಂಥ ಎಲ್ಲ ಮಕ್ಕಳು ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಕೂಡ ಹೋಗಿ ಅವರಿಗೆ ವಿದ್ಯೆಗೆ ಪ್ರೋತ್ಸಾಹ ಮಾಡೋದು ಮತ್ತು ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡೋದು, ಆ ಉದ್ಯೋಗವನ್ನು ಕಲ್ಪಿಸಿಕೊಂಡು ಅವರು ಮುಂದಿನ ಚಟುವಟಿಕೆಯಲ್ಲಿ ಬೆಳೆಯುವಂತೆ ಮಾಡುವಂಥದ್ದು ಈ ಕ್ಷೇತ್ರದಿಂದ ಯಾವುದೇ ಪ್ರಚಾರ ಇಲ್ಲದೆ ಪ್ರಸಾರ ಇಲ್ಲದೆ ನಡೀತಾ ಇದೆ. ಈ ಕ್ಷೇತ್ರದ ಒಂದೇ ಉದ್ದೇಶ, ಸೇವೆಯಲ್ಲಿ ಪ್ರಚಾರ ಇಲ್ಲ. ಅದನ್ನು ಬಡವರು ಅಂತ ಹೇಳಿ ದಾನ ಮಾಡುವ ಪ್ರವೃತ್ತಿಯೂ ಇಲ್ಲ. ಅವರನ್ನು ಪ್ರತಿಬಿಂಬಿಸುವಂಥ ನೆಲೆಯಲ್ಲಿ ಸೇವೆ ಮಾಡುವುದಲ್ಲ.
ಆ ರೀತಿಯ ಸೇವೆ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಬಹುಶಃ ಎಲ್ಲರ ಪ್ರೀತಿ ಮತ್ತು ಭಾವೈಕ್ಯತೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. 48ನೇ ದಿವಸದ ಕಾರ್ಯಕ್ರಮ ಆಗಸ್ಟ್ 5ರಂದು ವರಮಹಾಲಕ್ಷ್ಮಿ ವ್ರತದಂದು ಶ್ರೀನಿವಾಸ ಕಲ್ಯಾಣ ನಡೀತದೆ. ಧರ್ಮಸ್ಥಳ ಧರ್ಮಾಧಿಕಾರಿ ಪರಮ ಪೂಜಾ ಧರ್ಮಸ್ಥಳದ ಹೆಗ್ಡೆಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಎಲ್ಲ ಶ್ರದ್ಧಾ ಕೇಂದ್ರಗಳಿಂದ, ಎಲ್ಲ ಮಠ ಮಂದಿರ ದೇವಸ್ಥಾನಗಳಿಂದ ಕೂಡ ನಾವು ಅದಕ್ಕೆ ಆಹ್ವಾನವನ್ನು ಕೊಡ್ತೇವೆ. ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಎಲ್ಲ ಶ್ರದ್ಧಾ ಕೇಂದ್ರಗಳು, ನಾನು ಹೇಳೋದಿಷ್ಟೇ, ಎಲ್ಲರೂ ಒಗ್ಗಟ್ಟಾಗಿರಬೇಕು. ಸಮಾಜದಲ್ಲಿ ಎಲ್ಲ ಶ್ರದ್ಧಾ ಕೇಂದ್ರಗಳು ಒಂದಾಗಬೇಕು, ಎಲ್ಲ ಸಾಧು ಸಂತರು ಒಂದಾಗಬೇಕು, ಎಲ್ಲರ ಭಾವನೆ ಒಂದಾಗಬೇಕು, ಎಲ್ಲರ ಪ್ರೀತಿ ಒಂದಾಗಬೇಕು. ಇದೇ ದೇಶಕ್ಕೆ ಕೊಡತಕ್ಕಂಥ ಶಕ್ತಿ. ಇವತ್ತಾಗತಕ್ಕಂಥ ಹಿಂಸೆಗಳು, ಮತೀಯವಾದಗಳು ಇದು ದೂರ ಆಗಬೇಕು ಅಂತ ಇದ್ದರೆ ಇಡೀ ಸಮಾಜ ಇವತ್ತು ಒಗ್ಗಟ್ಟಾಗುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ದೇಶದ ಸಾರ್ವಭೌಮತ್ವವನ್ನು, ದೇಶದ ಪ್ರಕೃತಿಗೆ ಆಗತಕ್ಕಂಥ ವೈಪರೀತ್ಯದಿಂದ ಇವತ್ತು ಪ್ರಕೃತಿ ಕೂಡ ವಿಕೋಪ ಆಗಿದೆ. ಈ ಮನುಷ್ಯ ಮಾಡಿದಂಥ ಅವಾಂತರಗಳು ಪ್ರಕೃತಿಯ ಮೇಲೆ ಪ್ರಭಾವ ಬೀರಿ ಅದು ಮನುಷ್ಯನ ಮೇಲೆ ಮತ್ತಷ್ಟು ಪ್ರಭಾವಗಳಾಗ್ತಾಯಿದೆ. ಅದಕ್ಕೆಲ್ಲ ನಾವು ಎಚ್ಚರ ವಹಿಸಬೇಕು. ಎಲ್ಲರಿಗೂ ಆ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ಹೇಳ್ತಾ, ಇವತ್ತು ನಮ್ಮ ರವಿಯಣ್ಣನವರು ಬಂದಿದ್ದಾರೆ. ಅಲೆಮಾರಿ ಸಂಘದ ಅಧ್ಯಕ್ಷರಾಗಿ ಇವತ್ತು ಅಭಿವೃದ್ಧಿ ನಿಗದ ಪ್ರಾಧಿಕಾರದಲ್ಲಿ ತನ್ನ ಸೇವೆಯನ್ನು ತೊಡಗಿಸಿಕೊಂಡವರು. ಅವರ ಎಲ್ಲ ಕಾರ್ಯಚಟುವಟಿಕೆಯಲ್ಲಿ ಅವರು ಅಭಿವೃದ್ಧಿ ನಿಗಮದಲ್ಲಿಲ್ಲ, ಅವರು ಸಮಾಜದ ಎಲ್ಲ ಅಭಿವೃದ್ಧಿ ಕಾರ್ಯದಲ್ಲಿದ್ದಾರೆ. ಧಾರ್ಮಿಕ ಶ್ರದ್ಧಾ ಕೇಂದ್ರದಿರ್ಬೋದು, ಆಶ್ರಮಗಳಿರ್ಬೋದು, ಸಾಧು ಸಂತರಲ್ಲಿ ಇರ್ಬೋದು, ಎಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಭಾಳಷ್ಟು ಹಿಂದಿನಿಂದ ಸೇವೆ ಮಾಡಿದವರು. ಅವರಿಗೆ ದೇವರು, ಅವರ ಕುಟುಂಬಕ್ಕೆ ಅವರಿಗೆ ದೇವರು ಶಕ್ತಿ ಕೊಡಲಿ, ಅವರ ಭವಿಷ್ಯತ್ತು ಒಳ್ಳೆಯದಾಗಲಿ. ನಮ್ಮ ಪುರಲ್ ಮಾಧ್ಯಮದವರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಅವರ ಸಂಸ್ಥೆ ಕೂಡ ಇನ್ನಷ್ಟು ಬೆಳಗಲಿ, ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ.